ಅಷ್ಟಮಠಗಳಲ್ಲಿ ಒಂದಾದ ಶಿರೂರು ಮಠವು ಉಡುಪಿಯ ಶ್ರೀ ಕೃಷ್ಣ ಮಠದ ಮುಂದಿನ ಪರ್ಯಾಯಕ್ಕಾಗಿ ಸಿದ್ಧತೆಯಲ್ಲಿ ತೊಡಗಿದೆ. ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರ ಪ್ರಥಮ ಪರ್ಯಾಯ ಇದಾಗಿದ್ದು, ಸರ್ವಜ್ಞ ಪೀಠಾರೋಹಣದ ಹಾಗೂ ಶ್ರೀಕೃಷ್ಣನ ಪೂಜಾ ದೀಕ್ಷೆ ಸ್ವೀಕರಿಸುವ ಪೂರ್ವಭಾವಿ ಆಚರಣೆಗಳಲ್ಲಿ ಕಟ್ಟಿಗೆ ಮುಹೂರ್ತ ಪ್ರಮುಖವಾಗಿದೆ. ಈಗಾಗಲೇ ಬಾಳೆ ಮುಹೂರ್ತ, ಅಕ್ಕಿ ಮುಹೂರ್ತ ನೆರವೇರಿಸಿರುವ ಭಾವಿ ಪರ್ಯಾಯ ಶಿರೂರು ಮಠದ ಕಟ್ಟಿಗೆ ಮುಹೂರ್ತವು ಇದೇ ಜುಲೈ 13ರಂದು ನೆರವೇರಲಿದೆ. ಉಡುಪಿ ಶಿರೂರು ಮಠದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಮಠದ ದಿವಾನರಾದ ಉದಯ ಸರಳತಾಯ ಅವರು, ಈ ಬಾರಿಯ ಕಟ್ಟಿಗೆ ಮುಹೂರ್ತವು ಜುಲೈ 13ರಂದು ಬೆಳಗ್ಗೆ 9:15ರ ಸಿಂಹ ಲಗ್ನದಲ್ಲಿ ನಡೆಯಲಿದೆ. ಇದಕ್ಕೂ ಮುನ್ನ ಮಠದ ಪುರೋಹಿತರು ನಿಗದಿಪಡಿಸಿದ ದಿನದಂದು ಕಟ್ಟಿಗೆ ಪೇರಿಸಿಡುವ ಜಾಗದಲ್ಲಿ ನಡುಗಂಬವನ್ನ ನೆಟ್ಟು ಅದರ ಸಮ್ಮುಖದಲ್ಲಿ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸುತ್ತಾರೆ. ಬೆಳಗ್ಗೆ 7:30ಕ್ಕೆ ಶಿರೂರು ಮಠದಲ್ಲಿ ನವಗ್ರಹ ಇತ್ಯಾದಿ ಪ್ರಾರ್ಥನೆಯೊಂದಿಗೆ ವೇದಘೋಷ, ಕೊಂಬು, ಕಹಳೆ, ವಾದ್ಯ, ಬಿರುದಾವಳಿಯ ಜೊತೆಯಲ್ಲಿ ಮಠದ ಪರಿಚಾರಕರು, ಭಕ್ತಾದಿಗಳು ಕಲ್ಸಂಕದ ಲಕ್ಷ್ಮೀ ತೋಟದಿಂದ ಕಟ್ಟಿಗೆಯನ್ನ ಹಿಡಿದುಕೊಂಡು ಮೆರವಣಿಗೆಯಲ್ಲಿ ಸಾಗಿ ಬರಲಿದ್ದಾರೆ. ವಿವಿಧ ಗಣ್ಯರು, ವಿದ್ವಾಂಸರು, ದಿವಾನರು ಮತ್ತು ಭಕ್ತರ ಸಹಿತವಾಗಿ ಚಂದ್ರ ಮೌಳೀಶ್ವರ, ಶ್ರೀ ಅನಂತೇಶ್ವರ, ಶ್ರೀಕೃಷ್ಣ ಮುಖ್ಯಪ್ರಾಣ, ಮಧ್ಯಗುರುಗಳ ಹಾಗೂ ಗರುಡನ ಸನ್ನಿಧಿಯಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿ ಅಲ್ಲಿಂದ ನಿಗದಿಪಡಿಸಿದ ಸ್ಥಳದಲ್ಲಿ ಪೂಜಾದಿಗಳನ್ನು ಸಲ್ಲಿಸಿ ಪ್ರಾರ್ಥನೆಗೈದು ಕಟ್ಟಿಗೆ ರಥ ನಿರ್ಮಾಣ ಕಾರ್ಯವನ್ನ ಆರಂಭಿಸಲಾಗುತ್ತಿದೆ. ಈ ಕಟ್ಟಿಗೆ ರಥ ನಿರ್ಮಾಣ ಕಾರ್ಯವು ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೆರವೇರಲಿದೆ ಎಂದರು. ಕರ್ಮಾರು ಮರದ ಸುಮಾರು 25 ಲಾರಿಯಷ್ಟು ಕಟ್ಟಿಗೆಯನ್ನ ಸಂಗ್ರಹಿಸಿ ಅದನ್ನ ಮಧ್ವ ಸರೋವರದ ಈಶಾನ್ಯ ಮೂಲೆಯಲ್ಲಿ ಸುಮಾರು 50 ಅಡಿ ಎತ್ತರ, 25 ಅಡಿ ಅಗಲದ ಕಲಾತ್ಮಕವಾದ ರಥದ ಮಾದರಿಯಲ್ಲಿ ಕಟ್ಟಿಗೆಯನ್ನ ಪೇರಿಸಿಡಲಾಗುತ್ತಿದೆ. ತುದಿಯಲ್ಲಿ ಶಿಖರ ಪತಾಕೆಯನ್ನಿರಿಸಿ ಸಿಂಗರಿಸಲಾಗುತ್ತಿದೆ ಎಂದು ಹೇಳಿದ್ರು. ಕೇಳಿದ್ರೆ ಅದು ನಿಧಾನವಾಗಿ ಬೇಯ್ತಾ ಅದರಲ್ಲಿರುವ ಪ್ರೋಟೀನ್ ಅಂಶಗಳು ನಮ್ಮ ದೇಹವನ್ನು ಸೇರಿಕೊಳ್ಳುತ್ತೆ. ನಾವು ಪ್ರೆಷರ್ ಕುಕ್ಕರ್ ಇತ್ಯಾದಿಗಳಲ್ಲಿ ಬೇಯಿಸಿದಾಗ ಆ ಪ್ರೆಷರಿನಿಂದ ಅಲ್ಲಿರುವಂತಹ ಯಾವ ಒಂದು ಜೀವಕೋಶಗಳು ನಾಶ ಆಗುತ್ತೆ. ಆದರೆ ಇದು ಹಾಗಲ್ಲ, ಮಡಿಯಲ್ಲಿ ಇದ್ದು ಅದು ಭಗವಂತನಿಗೆ ಸಮರ್ಪಣೆ ಮಾಡಿ, ಕೃಷ್ಣನಿಗೆ ಅದನ್ನು ಸಮರ್ಪಣೆ ಮಾಡಿ ಅದರ ಪ್ರಸಾದವನ್ನು ಕೃಷ್ಣ ಭಕ್ತರಿಗೆ ಹಂಚುವ ಕಾರ್ಯಕ್ರಮ. ಹಾಗಾಗಿ ಕಟ್ಟಿಗೆ ಮುಹೂರ್ತಕ್ಕೆ ಮಾತ್ರ ಬರುವುದಲ್ಲ, ಮುಂದೆ ಪರ್ಯಾಯ ಕಾಲದಲ್ಲಿ ನಡೆಯುವ ಅನ್ನ ಏನೊಂದು ದಾನ ಇದೆ, ಅನ್ನದಾನಕ್ಕೂ ಕೂಡ ತಾವೆಲ್ಲ ಬರಬೇಕು. ಈ ಅಕ್ಕಿಯನ್ನು ನಾವು ಮುಟ್ಟಿದ ಅಕ್ಕಿಯನ್ನು ಸಂಗ್ರಹ ಮಾಡಿಟ್ಟಿದ್ದೇವೆ, ಭಕ್ತರು ಸಂಗ್ರಹ ಮಾಡಿದ್ದು. ಈಗ ಬೇಯಿಸಲಿಕ್ಕೆ ಬೇಕಾದ ಯಾವ ಕಟ್ಟಿಗೆ ಉಂಟಲ್ಲ ಅದನ್ನು ಕೂಡ ಭಕ್ತ ಸಮೂಹ ಹಿಡ್ಕೊಂಡು ಬರಬೇಕು. ಅವರೆಲ್ಲರೂ ಅದನ್ನು ಮುಟ್ಟಬೇಕು, ಅವರ ಕರಸ್ಪರ್ಶ ಆಗಬೇಕು. ಈ ಕರಸ್ಪರ್ಶವಾದ ವಸ್ತುಗಳು ಅದು ಕೃಷ್ಣನಿಗೆ ಅರ್ಪಣೆ ಆಗಬೇಕು. ಇದು ನಮ್ಮದು ಒಂದು ಕಲ್ಪನೆ. ಹಾಗಾಗಿ 13ನೇ ತಾರೀಕಿಗೆ ಇದೇ ನಮ್ಮ ಮಠದ ಒಂದು ತೋಟ ಇದೆ, ಲಕ್ಷ್ಮೀ ತೋಟ ಅಂತ, ಕಲ್ಸಂಕದ ಬಳಿ. ಅಲ್ಲಿ ಸಂಗ್ರಹ ಮಾಡಿರ್ತೇವೆ ಸಾಂಕೇತಿಕವಾಗಿ. ಅಲ್ಲಿಂದ ಕಟ್ಟಿಗೆಗಳನ್ನು ಹಿಡ್ಕೊಂಡು ಬರ್ತೇವೆ ನಾವು. ಅದಕ್ಕೋಸ್ಕರ ಸಾಂಪ್ರದಾಯಿಕ ಶೈಲಿಯಲ್ಲಿ ಬರಬೇಕು ಎನ್ನುವ ಒಂದು ದೃಷ್ಟಿಯಿಂದ ಎತ್ತಿನ ಬಂಡಿಯಲ್ಲಿ, ಹಾಗೆ ಕೈಗಾಡಿಗಳಲ್ಲಿ, ಹಾಗೆ ಭಕ್ತರೆಲ್ಲ ತಾವು ಎಷ್ಟು ಕೂಡಿತೋ ಅಷ್ಟು ಕಟ್ಟಿಗೆಗಳನ್ನು ಹಿಡ್ಕೊಂಡು ಬರಬೇಕು. ಇಲ್ಲಿರುವ ಕಟ್ಟಿಗೆಗಳು ಹೇಗೆ ಕೇಳಿದರೆ ಸೀಳಿದ ಕಟ್ಟಿಗೆಗಳಲ್ಲ, ನಾವು ಸೋಂಟೆ ಅಂತ ಏನು ಹೇಳ್ತೇವೆ, ರೌಂಡ್ ಶೇಪ್ ಇರುತ್ತೆ, ಆ ರೀತಿಯಾದಂತಹ ಕಟ್ಟಿಗೆಗಳು. ಅವುಗಳನ್ನೆಲ್ಲ ಹಿಡ್ಕೊಂಡು ಬಂದು ರಥಬೀದಿಯಲ್ಲಿ ಪ್ರದಕ್ಷಿಣೆ ಬಂದು ಆಮೇಲೆ ಕಟ್ಟಿಗೆ ರಥ ಮಾಡುವ ಜಾಗದಲ್ಲಿ ಅದನ್ನು ಇಡಲಾಗುತ್ತದೆ. ಈ ಮುಹೂರ್ತ ಮಾಡಬೇಕಾದ್ರೂ ಕೂಡ ಮೊದಲು ದೇವತಾ ಪ್ರಾರ್ಥನೆ. ಹಾಗಾಗಿ 7:30ಯ ಹೊತ್ತಿಗೆ ವಿಠ್ಠಲ ದೇವರ ಸಮ್ಮುಖದಲ್ಲಿ, ಹಾಗೆಯೇ ಚಂದ್ರೇಶ್ವರ, ಅನಂತೇಶ್ವರ, ಕೃಷ್ಣದೇವರ, ಪ್ರಾಣದೇವರ ನವಗ್ರಹ ಗುಡಿಗಳು, ಬೃಂದಾವನಗಳಿಗೆ ಎಲ್ಲ ತೆರಳಿ ಪ್ರಾರ್ಥನೆ ಮಾಡಿ ಆಮೇಲೆ ಕಟ್ಟಿಗೆಗಳನ್ನು ತರುವುದಕ್ಕೋಸ್ಕರ ಕಲ್ಸಂಕದ ಲಕ್ಷ್ಮೀ ತೋಟಕ್ಕೆ ನಾವು ಹೋಗ್ತೇವೆ. ಸುದ್ದಿಗೋಷ್ಠಿಯಲ್ಲಿ ಶಾಸಕ ಯಶ್ಪಾಲ್ ಸುವರ್ಣ, ಮೋಹನ್ ಭಟ್, ವಾಸುದೇವ ಆಚಾರ್ಯ, ನಂದನ್ ಜೈನ್ ಉಪಸ್ಥಿತರಿದ್ದರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.